ನನ್ನ ಹೆಸರು ಡಾಕ್ಟರ್ ಮುರಳೀಧರ್ ಅಂತ, ರಕ್ತನಾಳ ತಜ್ಞ. ನಾನೊಂದು ಕಳೆದ 25 ವರ್ಷಕ್ಕೂ ಹೆಚ್ಚು ವರ್ಷದಿಂದ ಬೆಂಗಳೂರಿನಲ್ಲಿ ರಕ್ತನಾಳದ ಶಸ್ತ್ರಚಿಕಿತ್ಸೆಗಳನ್ನ ಮಾಡ್ಕೊತಾ ಬಂದಿದ್ದೀನಿ. ಮತ್ತು ರಕ್ತನಾಳದ ಕಾಯಿಲೆಗಳು ಸುಮಾರು ನಮ್ಮ ದೇಶದಲ್ಲಿ ಒಂದು 30-35 ವರ್ಷದಿಂದ ಇತ್ತೀಚೆಗೆ ನಾವು ಜಾಸ್ತಿ ನೋಡ್ತಾ ಇದ್ದೀವಿ. ಅದಕ್ಕೆ ಮುಂಚೆ ಈ ರಕ್ತನಾಳದ ಒಂದು ಕಾಯಿಲೆಗಳು ಇದ್ದರೂ ಕೂಡ ಅದನ್ನು ಒಂದು ಚಿಕಿತ್ಸೆ ಮಾಡುವಂಥ ವೈದ್ಯರು ಜಾಸ್ತಿ ಇರಲಿಲ್ಲ. ಕಾರ್ಡಿಯೋವ್ಯಾಸ್ಕ್ಯುಲರ್ ಸರ್ಜನ್ಸ್ ಅಂತ ನಾವು ಹೇಳ್ತೀವಿ, ಅಂದರೆ ಹಾರ್ಟಿನ ಒಂದು ಆಪರೇಷನ್ಸ್ ಮಾಡುವಂಥವರು ರಕ್ತನಾಳದ ಆಪರೇಷನ್ಸೇ ಮಾಡ್ತಾ ಬಂದಿದ್ದರು. ಆದರೆ ಅವರು ಹಾರ್ಟಿನ ಕಡೆ ಜಾಸ್ತಿ ಕಾನ್ಸಂಟ್ರೇಟ್ ಮಾಡಿದ್ರಿಂದ ರಕ್ತನಾಳದ ಆಪರೇಷನ್ಸ್ ಯಾರು ಮಾಡದಲ್ಲೇ ಉಳ್ಕೊಂಡ್ಬಿಡ್ತಿತ್ತು. ಹಾಗಾಗಿ ಈ ಒಂದು ವ್ಯಾಸ್ಕ್ಯುಲರ್ ಸರ್ಜರಿ ಅನ್ನೋ ಒಂದು ಸ್ಪೆಷಾಲಿಟಿ ಸ್ಲೋಲಿ ನಮ್ಮ ದೇಶದಲ್ಲಿ ಎಮರ್ಜ್ ಆಯಿತು. ಹಾಗಾಗಿ ಕೆಲವೇ ಸೆಂಟರ್ಗಳಿದ್ವು. ಒಂದು ಕಾಲದಲ್ಲಿ ಒಂದು 25 ವರ್ಷದ ಕೆಳಗಡೆ ಇಡೀ ಸೌತ್ ಇಂಡಿಯಾಲೇ ಒಂದು 3-4 ಸೆಂಟರ್ಸ್ ಇದ್ವು ಅಷ್ಟೇ. ಒಂದು ಬ್ಯಾಂಗ್ಳೂರು, ಒಂದು ಚೆನ್ನೈ, ಒಂದು ಟ್ರಾಂಡ್ರಮ್, ಹೈದರಾಬಾದ್, ಈ ರೀತಿಯ. ಇತ್ತೀಚೆಗೆ ಸ್ವಲ್ಪ ಹೆಚ್ಚಾಗಿದೆ, ಟ್ರೈನಿಂಗ್ ಸೆಂಟರ್ಸ್ ಜಾಸ್ತಿ ಆಗಿದೆ, ರಕ್ತನಾಳದ ಕಾಯಿಲೆಗಳ ಅವೇರ್ನೆಸ್ಸು ಜಾಸ್ತಿ ಆಗಿದೆ. ಮತ್ತು ಪೇಷಂಟ್ಸ್ಗೂ, ರೋಗಿಗಳಿಗೂ ಕೂಡ ರಕ್ತನಾಳದ ಕಾಯಿಲೆನ ಯಾರು ವಾಸಿ ಮಾಡ್ತಾರೆ, ಯಾರ ಹತ್ರ ಹೋಗಿ ನಾವು ಚಿಕಿತ್ಸೆ ತಗೋಬೇಕು ಅನ್ನೋದು ಕೂಡ ಗೊತ್ತಾಗಿರೋದ್ರಿಂದ ಈ ಒಂದು ಸ್ಪೆಷಾಲಿಟಿ ಚೆನ್ನಾಗಿ ಇಂಪ್ರೂವ್ಮೆಂಟ್ ಆಗಿದೆ. ಸೊ ರಕ್ತನಾಳಗಳು ಬೇಸಿಕ್ಕಾಗಿ ಎಲ್ಲರಿಗೂ ಗೊತ್ತಿರೋಂಗೆ ಈ ರಕ್ತನಾಳ ಅಂದರೆ ಏನು? ನಮ್ಮ ದೇಹದ ಎಲ್ಲ ಭಾಗಗಳಿಗೂ ರಕ್ತ ಸಪ್ಲೈ ಆಗಲೇಬೇಕು. ಅದಕ್ಕೆ ಮೇನ್ ಒಂದು ಕಾರಣ ಅಂತಂದರೆ ಹೃದಯ, ಹಾರ್ಟ್. ಅಂದರೆ ಪಂಪ್ ಥರ ಕೆಲಸ ಮಾಡುತ್ತೆ. ಅದು ಪಂಪ್ ಮಾಡಿದಷ್ಟು ರಕ್ತ ಎಲ್ಲ ಕಡೆಗೆ ಹೋಗ್ತಾ ಇರುತ್ತೆ. ಇನ್ನೂ ಹೆಚ್ಚು ಪಂಪ್ ಮಾಡಿದಾಗ ಅದೇ ರಕ್ತ ವಾಪಸ್ ಬರುತ್ತೆ. ಶುದ್ಧಿಯಾಗಿರತಕ್ಕಂಥ ರಕ್ತನ ತಿರ್ಗಾ ಹಾರ್ಟು ಬೇರೆ ಬೇರೆ ಅಂಗಾಂಗಗಳಿಗೆ ಅದನ್ನು ಪಂಪ್ ಮಾಡುತ್ತೆ. ಇದು ಒಂದು ಸರ್ಕ್ಯುಲೇಟರಿ ಸಿಸ್ಟಮ್. ರಕ್ತನಾಳ ಕಾಯಿಲೆ ಎಂದರೇನು? ರಕ್ತನಾಳ ಕಾಯಿಲೆಯ ಲಕ್ಷಣಗಳೇನು? ಈ ಒಂದು ರಕ್ತನಾಳಗಳಲ್ಲಿ ಅನೇಕ ಕಾಯಿಲೆಗಳನ್ನ ನಾವು ನೋಡ್ತೀವಿ. ಇತ್ತೀಚೆಗೆ ನಾನು ಹೇಳ್ದಂಗೆ ಬಂದಿರುವಂಥ ಒಂದು ಡಯಾಬಿಟಿಸ್ ಕಾಯಿಲೆ ನಮ್ಮ ದೇಶದಲ್ಲಿ ತುಂಬಾ ಜಾಸ್ತಿ ಆಗಿದೆ. ಈ ಒಂದು ಡಯಾಬಿಟಿಸ್ ಕಾಯಿಲೆಯಲ್ಲಿ ರಕ್ತನಾಳಗಳ ಒಂದು ಪ್ರಾಬ್ಲಮ್ ಕೂಡ ಜಾಸ್ತಿ. ಯಾಕೆ ಅಂತಂದರೆ ಸುಮಾರು ಜನ ಡಯಾಬಿಟಿಸ್ ಇರೋವಂಥವ್ರಿಗೆ ಲಿಪಿಡ್ ಅಬ್ನಾರ್ಮ್ಯಾಲಿಟೀಸ್, ಅಂದರೆ ಕೊಲೆಸ್ಟ್ರಾಲ್ ಜಾಸ್ತಿ ಇರುವಂಥದ್ದು, ಟ್ರೈಗ್ಲಿಸರೈಡ್ಸ್ ಜಾಸ್ತಿ ಇರುವಂಥದ್ದು ನಾವು ನೋಡ್ತೀವಿ. ಆ ಒಳಗಡೆ ರಕ್ತದಲ್ಲಿ ಈ ಕೊಲೆಸ್ಟ್ರಾಲ್, ಟ್ರೈಗ್ಲಿಸರೈಡ್ಸ್ ಇತ್ತು ಅಂತಂದರೆ ಅದರ ಒಂದು ವಿಸ್ಕಾಸಿಟಿನ ಜಾಸ್ತಿ ಮಾಡಿಬಿಟ್ಟು ರಕ್ತ ಗಟ್ಟಿ ಆಗಿಬಿಡುತ್ತೆ. ಸ್ಲೋಲಿ ಹಾಗೆ ಹೆಪ್ಪು ಕಟ್ಬಿಡುತ್ತೆ. ಅಥವಾ ರಕ್ತನಾಳದ ಒಳಗಡೆ ಕೆಲವು ಪದರಗಳು ಡೆವಲಪ್ ಆಗುತ್ತೆ. ಅದನ್ನು ನಾವು ಅಥೆರೋಸ್ಕ್ಲಿರೋಸಿಸ್ ಅಂತ ಕೂಡ ಹೇಳ್ತೀವಿ. ಆ ಪದರಗಳು ಡೆವಲಪ್ ಆಗ್ತಾ 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 ರಕ್ತನಾಳದ ಒಂದು ಒಳಗಡೆ ಇರತಕ್ಕಂಥ ಡಯಾಮೀಟ್ರು ತುಂಬ ಚಿಕ್ಕದಾಗ್ಬಿಡುತ್ತೆ. ಸೊ ಮುಂದಕ್ಕೆ ಆ ರಕ್ತದ ಪ್ರಮಾಣ ಕಮ್ಮಿ ಆಗಿಬಿಡುತ್ತೆ. ಸೊ ಹೀಗಾಗಿ ಒಂದು ಸ್ಟೇಜಲ್ಲಿ ಏನಾಗ್ಬಿಡುತ್ತೆ, ತುಂಬ ಚಿಕ್ಕದಾಗಿರೋಂಥ ಒಂದು ರಕ್ತನಾಳ ಮುಚ್ಚೆ ಹೋಗ್ಬಿಡುತ್ತೆ, ರಕ್ತ ಹೆಪ್ಪುಗಟ್ಬಿಟ್ಟು. ಆವಾಗ ಸಡನ್ನಾಗಿ ಮುಂದಕ್ಕೆ ರಕ್ತ ಹೋಗೋದೇ ಇಲ್ಲ. ಇದನ್ನು ನಾವು ಒಂದು ಕಂಡೀಷನ್ ಇಸ್ಕೀಮಿಯಾ ಅಂತ ಕೂಡ ಹೇಳ್ತೀವಿ. ಅಂದರೆ ಈಗ ಕಾಲಿನಲ್ಲಿ ಒಂದು ರಕ್ತನಾಳ ಯಾವುದಾರ ಒಂದು ಬ್ಲಾಕ್ ಆಯಿತು ಅಂತಂದರೆ ಕಾಲು ಸಡನ್ನಾಗಿ ತಣ್ಣಗಾಗ್ಬಿಡುತ್ತೆ, ಐಸ್ ಥರ ಆಗಿಬಿಡುತ್ತೆ. ಆಮೇಲಿಂದ ಸ್ಲೋಲಿ ಅದು ಕಪ್ಪಾಗಿ ತಿರ್ಕೊಂಡು ಗ್ಯಾಂಗ್ರೀನ್ ಆಗಿಬಿಡುತ್ತೆ. ಸೊ ಒಂದು ಬೆರಳು ಕೂಡ ಗ್ಯಾಂಗ್ರೀನ್ ಆಗ್ಬೋದು, ಅಥವಾ ಇಡೀ ಕಾಲೇ ಗ್ಯಾಂಗ್ರೀನ್ ಆಗ್ಬೋದು. ಆಮೇಲೆ ಒಂದು ಸತಿ ಅದು ಗ್ಯಾಂಗ್ರೀನ್ ಆಯಿತು ಅಂತಂದರೆ ಅದನ್ನು ನಾವು ಮತ್ತೆ ರಿವರ್ಸ್ ಮಾಡೋ ಚಾನ್ಸಸ್ ತುಂಬ ಕಮ್ಮಿ ಇರುತ್ತೆ. ಅದನ್ನು ತೆಗಿಲೇಬೇಕಾಗತ್ತೆ, ಅವರು ಅದನ್ನು ಕಳ್ಕೊಳ್ಳೇಬೇಕಾಗತ್ತೆ. ಹೀಗಾಗಿ ರಕ್ತನಾಳದ ಕಾಯಿಲೆಗಳಿಗೆ ತುಂಬಾ ಇಂಪಾರ್ಟೆನ್ಸ್ ಇದೆ. ಇತ್ತೀಚೆಗೆ ನಾವು ತುಂಬ ಜಾಸ್ತಿ ಗ್ಯಾಂಗ್ರೀನ್ಗಳನ್ನ ನೋಡ್ತಾ ಇದ್ದೀವಿ. ಆಮೇಲೆ ಅದರದ್ದೇ ಆದಂಥ ಕೆಲವು ಲಕ್ಷಣಗಳಿವೆ. ಇವಾಗ ಕೆಲವರಿಗೆ ಏನಾಗುತ್ತೆ ಅಂದರೆ ನಮ್ಮ ಮೊದಲ ಹಂತದಲ್ಲಿ ರಕ್ತನಾಳಗಳ ಒಳಗಡೆ ಪ್ರಾಬ್ಲಮ್ ಇದೆ ಅಂತ ಹೇಗೆ ಗೊತ್ತಾಗುತ್ತೆ ಅಂತಂದರೆ, ರಕ್ತನಾಳ ಈಗ ಸ್ವಲ್ಪ ನಿಧಾನಕ್ಕೆ ಬ್ಲಾಕ್ ಆಗ್ತಾ ಇದೆ ಅಂತ ನಾವು ಹೇಗೆ ಕಂಡುಹಿಡಿತೀವಿ ಅಂದರೆ, ಆ ಮನುಷ್ಯನಿಗೆ ಸುಮ್ಮನೆ ಕೂತಿದ್ದಾಗ ಕಾಲಿನಲ್ಲಿ ಅಥವಾ ಕೈನಲ್ಲಿ ನೋವು ಇರೋದಿಲ್ಲ. ಸ್ವಲ್ಪ ದೂರ ನಡೆದಾಗ, ಎಕ್ಸಸೈಸ್ ಮಾಡಿದಾಗ ಕಾಲಿನಲ್ಲಿ ನೋವು ಬರುತ್ತೆ. ಅದಕ್ಕೂ ಒಂದು ಡಿಸ್ಟೆನ್ಸ್ ಇರುತ್ತೆ. ಇದನ್ನು ನಾವು ಕ್ಲಾಡಿಕೇಶನ್ ಡಿಸ್ಟೆನ್ಸ್ ಅಂತ ಹೇಳ್ತೀವಿ. ಅಷ್ಟು ದೂರ ನಡೆದಾಗ ಮಾತ್ರ ನೋವು ಬರುತ್ತೆ. ಅಲ್ಲೊಂದು 5 ನಿಮಿಷ ನಿಂತ್ಕೊಂಡ್ರೆ ನೋವೆಲ್ಲ ಮಾಯ ಆಗೋಗ್ಬಿಡುತ್ತೆ, ತಿರ್ಗಾ ನಡಿಬೋದು ಅಷ್ಟೇ ದೂರ. ಸೊ ಈ ರೀತಿಯಾದಂಥ ಒಂದು ಕ್ಲಾಡಿಕೇಶನ್, ಇಂಟರ್ಮಿಟೆಂಟ್ ಕ್ಲಾಡಿಕೇಶನ್ ಪೇಯ್ನ್ ಅಂತ ಇದು ಬಂದಾಗ ನಾವು ರಕ್ತನಾಳದ ಪ್ರಾಬ್ಲಮ್ ಇದೆ, ಅದನ್ನು ಹುಡುಕ್ಲೇಬೇಕು. ಎಲ್ಲೋ ಒಂದು ಕಡೆ ರಕ್ತ ಹರಿತಿಲ್ಲ ಸರಿಯಾಗಿ, ಕಂಪ್ಲೀಟಾಗಿ ಬೇಕಾದಷ್ಟು ರಕ್ತ ಹರಿತಿಲ್ಲ ಅನ್ನೋದನ್ನು ನಾವು ಗಮನಿಸಬೇಕಾಗತ್ತೆ. ರಕ್ತನಾಳ ಕಾಯಿಲೆಗೆ ಏನೆಲ್ಲ ಪರೀಕ್ಷೆಗಳಿದೆ? ಬೈಪಾಸ್ ಸರ್ಜರಿ ಎಂದರೇನು? ಮೊದಲಾಗಿ ನಾವು ಅವ್ರನ್ನ ಪರೀಕ್ಷೆ ಮಾಡಬೇಕು. ಒಂದು ಮೆಥಡ್ ಇರುತ್ತೆ ಅದಕ್ಕೆ. ಕೈನಲ್ಲಿ, ಕಾಲಿನಲ್ಲಿ ಅವರ ನಾಡಿನ ನಾವು ಪರೀಕ್ಷೆ ಮಾಡಿದಾಗ ನಾಡಿಯ ಒಂದು ವಾಲ್ಯೂಮ್ ಅಥವಾ ಅದರ ನಾಡಿ ಮಿಡಿತದಲ್ಲಿ ಏನೋ ವ್ಯತ್ಯಾಸ ಕಂಡು ಬಂದರೆ ಆ ಭಾಗದಲ್ಲಿ ರಕ್ತನಾಳದ ಪ್ರಾಬ್ಲಮ್ ಇದೆ ಅಂತ ನಾವು ಅನ್ಕೋತೀವಿ. ಈ ರೀತಿಯಾಗಿ ಅಂದ್ಕೊಂಡಂಥ ಪೇಷಂಟ್ಸ್ನ ನಾವು ಕೆಲವು ಪರೀಕ್ಷೆಗಳಿಗೆ ಒಳಪಡಿಸ್ತೀವಿ. ಅದರಲ್ಲಿ ತುಂಬ ಮುಖ್ಯವಾದಂಥ ಒಂದು ಪರೀಕ್ಷೆ ಅಂತಂದರೆ ಕಲರ್ ಡಾಪ್ಲರ್ ಟೆಸ್ಟ್.
ಈ ಸ್ಕ್ಯಾನಿಂಗ್ ಅಂತ ಹೇಳ್ತೀವಲ್ಲ, ಅಲ್ಟ್ರಾಸೌಂಡ್ ಸ್ಕ್ಯಾನಿಂಗ್ ಅಂತ, ಅದೇ ರೀತಿಯಾದಂಥ ಒಂದು ಟೆಸ್ಟು. ಅದರಲ್ಲಿ ನಮಗೆ ಈ ರಕ್ತನಾಳ ಎಷ್ಟು ಮಟ್ಟಿಗೆ ತೊಂದರೆ ಆಗಿದೆ ಅಥವಾ ನಾರ್ಮಲ್ ಇದೆಯಾ, ಒಳಗಡೆ ರಕ್ತ ಹರಿತಿದೆಯಾ ಅಥವಾ ಹೆಪ್ಪುಗಟ್ಟಿದೆಯಾ, ಇದನ್ನೆಲ್ಲ ನಾವು ನೋಡ್ಬೋದು. ಇದನ್ನು ನೋಡಿದ ಕೂಡಲೇ ನಮ್ಗೆ ಅನ್ಸುತ್ತೆ ಎಸ್ ಇದರಲ್ಲಿ ಇವ್ರಿಗೆ ಇಂಥ ಒಂದು ಪೋರ್ಷನಲ್ಲಿ ರಕ್ತನಾಳದ ಪ್ರಾಬ್ಲಮ್ ಇದೆ ಅಂತ. ಅಂಥವ್ರನ್ನ ನಾವೇನು ಮಾಡ್ಬೋದು, ಅವ್ರಿಗೆ ನಾವು ಚಿಕಿತ್ಸೆ ಕೊಡಬೇಕು. ಚಿಕಿತ್ಸೆ ಕೊಡೋಕ್ಕೆ ಮುಂಚೆ ನಮಗೆ ಒಳಗಡೆ ಇರ್ತಕ್ಕಂಥ ಒಂದು ರಕ್ತನಾಳದ ಎಕ್ಸಾಕ್ಟ್ ಒಂದು ಫೋಟೋ ಅಥವಾ ಪಿಕ್ಚರ್ ಬೇಕು. ಅದಕ್ಕೆ ನಾವೇನು ಮಾಡ್ತೀವಿ, ಆ್ಯಂಜಿಯೋಗ್ರಾಮ್ ಅನ್ನೋ ಒಂದು ಟೆಸ್ಟನ್ನು ನಾವು ಮಾಡ್ಕೋತೀವಿ. ಆ್ಯಂಜಿಯೋಗ್ರಾಮಲ್ಲಿ ನಮಗೆ ಎಕ್ಸಾಕ್ಟ್ ಒಂದು ಲೆವೆಲ್ ಆಫ್ ಅಬ್ಸ್ಟ್ರಕ್ಷನ್ ಗೊತ್ತಾಗುತ್ತೆ. ಎಲ್ಲಿಂದ ಎಲ್ಲಿ ತನಕ ಬ್ಲಾಕ್ ಆಗಿದೆ, ಅಲ್ಲಿಂದ ಮುಂದೆ ಇರತಕ್ಕಂಥ ರಕ್ತನಾಳ ಚೆನ್ನಾಗಿದೆಯಾ, ಅದಕ್ಕಾಗಿ ನಾವು ಔಟ್ಫ್ಲೋ ಅಂತ ಹೇಳ್ತೀವಿ. ಸೊ ಇದಕ್ಕೆ ಮುಂದೆ ಇರತಕ್ಕಂಥ ರಕ್ತನಾಳ ಚೆನ್ನಾಗಿದೆ ಅಂದರೆ ನಾವು ಆ ಒಂದು ರಕ್ತನ ಸರಿಪಡಿಸ್ಬೋದು. ಏನೇನೋ ಮೆಥಡ್ಸ್ ಇದ್ದಾವೆ. ಇತ್ತೀಚೆಗಂತೂ ತುಂಬ ಅಡ್ವಾನ್ಸ್ಮೆಂಟ್ಸ್ ಆಗಿದೆ ಈ ವ್ಯಾಸ್ಕ್ಯುಲರ್ ಸರ್ಜರಿನಲ್ಲಿ. ಅಂದರೆ ಎಂಡೋವ್ಯಾಸ್ಕ್ಯುಲರ್ ಪ್ರೊಸೀಜರ್ಸ್ ಅಂತ ಒಂದು ನಾವು ಇಂಟ್ರೊಡ್ಯೂಸ್ ಮಾಡಿದ್ದೀವಿ ಲಾಸ್ಟ್ ಒಂದು 15 ವರ್ಷದಿಂದ. ಈ ಎಂಡೋವ್ಯಾಸ್ಕ್ಯುಲರ್ ಅಂತಂದರೆ ನಿಮಗೆಲ್ಲರಿಗೂ ಹಾರ್ಟಲ್ಲಿ ಯಾವ ರೀತಿ ಆ್ಯಂಜಿಯೋಪ್ಲಾಸ್ಟಿ ಅಥವಾ ಸ್ಟೆಂಟಿಂಗ್ ಅಂತ ಮಾಡ್ತಾರೆ, ಆ ಒಂದು ಸ್ಟೆಂಟನ್ನು ಅಳವಡಿಸತಕ್ಕಂಥ ಒಂದು ಪ್ರೊಸೀಜರ್ಸ್ಗೆ ನಾವು ಎಂಡೋವ್ಯಾಸ್ಕ್ಯುಲರ್ ಪ್ರೊಸೀಜರ್ಸ್ ಅಂತ ಕರಿತೀವಿ. ಸೊ ಕಾಲಿನ ರಕ್ತನಾಳ ಅಥವಾ ಕೈನ ರಕ್ತನಾಳದಲ್ಲಿ ಏನೋ ಒಂದು ಅಬ್ಸ್ಟ್ರಕ್ಷನ್ ಆಗಿದೆ ಅಂತಂದರೆ ಅದ್ರ ಬಲೂನ್ ಮೂಲಕ ಅದನ್ನು ದೊಡ್ಡದು ಮಾಡಿ, ಆ ದೊಡ್ಡದಾಗಿರ್ತಕ್ಕಂಥ ರಕ್ತನಾಳ ಮತ್ತೆ ಚಿಕ್ಕದು ಆಗಬಾರ್ದು ಅನ್ನೋದಕ್ಕೋಸ್ಕರ ಒಳಗಡೆ ನಾವೊಂದು ಸ್ಟೆಂಟನ್ನು ಅಳವಡಿಸ್ತೀವಿ. ಇದರಿಂದ ರಕ್ತನಾಳ ಎಕ್ಸ್ಪ್ಯಾಂಡ್ ಆಗಿ ಅದೇ ಪೊಸಿಷನ್ನಲ್ಲಿ ಇರುತ್ತೆ. ಮತ್ತೆ ಅದು ಬ್ಲಾಕ್ ಆಗಿ ಇನ್ನೂ ಒಂದೆಷ್ಟು 5-10 ವರ್ಷ ತಗೋಬೋದು, ಬಟ್ ಅಲ್ಲಿ ತನಕ ರಿಲೀಫ್ ಆಗುತ್ತೆ. ಆದರೆ ಆಪ್ರೇಷನ್ನ ಕೂಡ ಇದ್ರ ಮೂಲಕ ನಾವು ಅವಾಯ್ಡ್ ಮಾಡ್ಬೋದು. ಮುಂಚೆ ನಾವು ಎಲ್ಲ ಜಾಗಗಳಲ್ಲಿ ಕೂಡ ಆಪ್ರೇಷನ್ಸೇ ಮಾಡ್ತಾಯಿದ್ವಿ. ಅದಕ್ಕೆ ನಾವು ಬೈಪಾಸ್ ಅಂತ ಹೇಳ್ತೀವಿ. ಅಂದರೆ ಯಾವುದೋ ಒಂದು ರಕ್ತನಾಳದ ಪೋರ್ಷನ್ ಬ್ಲಾಕ್ ಆಗಿದೆ ಅಂದರೆ ಅದರ ಪಕ್ಕದಲ್ಲೇ ಇನ್ನೊಂದು ರಕ್ತನಾಳ, ಅದು ನಮ್ಮ ಬಾಡಿಯಿಂದ ತೆಕ್ಕೊಂಡಿರುವಂಥ ರಕ್ತನಾಳನೇ ಆಗಿರ್ಬೋದು ಅಥವಾ ಕೃತಕ ರಕ್ತನಾಳ ಕೂಡ ಆಗಿರ್ಬೋದು. ಇದನ್ನು ಉಪಯೋಗಿಸ್ಕೊಂಡು ನಾವು ಬೈಪಾಸ್ ಆಪ್ರೇಷನ್ಸ್ ಮಾಡ್ತಿದ್ವಿ. ತುಂಬ ಎಕ್ಸ್ಟೆನ್ಸಿವ್ ಆಪ್ರೇಷನ್ಸ್ ಆಗೋದು, ಕಟ್ ಮಾಡುವಂಥದ್ದು, ಅನಸ್ಥೀಸಿಯಾ, ಕೆಲವು ಸತಿ ಆ ರಕ್ತನಾಳಗಳು ಹೆಲ್ತಿಯಾಗಿಲ್ಲದೆ ಇದ್ದಾಗ ಅದು ನಾವು ಮಾಡಿ ನೆಕ್ಸ್ಟ್ ಡೇನೇ ಅದು ಮತ್ತೆ ಬ್ಲಾಕ್ ಆಗುವಂಥದ್ದು, ಇದೆಲ್ಲ ನಾವು ತುಂಬ ಕಾಂಪ್ಲಿಕೇಶನ್ಸ್ನ ನೋಡ್ತಾ ಇದ್ವಿ. ಆದರೆ ಇತ್ತೀಚೆಗೆ ಎಂಡೋವ್ಯಾಸ್ಕ್ಯುಲರ್ ಪ್ರೊಸೀಜರ್ಸ್ ಬಂದಮೇಲೆ ಸರ್ಜರಿ ಇಲ್ಲದೇ ನಾವು ಅದನ್ನು ಮಾಡ್ತಾ ಇರೋದ್ರಿಂದ ಅಕಸ್ಮಾತ್ ಏನಾರ ಒಂದು ತೊಂದರೆ ಆದರೂ ಕೂಡ ನೆಕ್ಸ್ಟ್ ಡೇ ಅಥವಾ 2 ದಿನ ಬಿಟ್ಟು ಇದೇ ಪ್ರೊಸೀಜರ್ನ ನಾವು ರಿಪೀಟ್ ಮಾಡ್ಬೋದು. ಹೀಗಾಗಿ ಒಳ್ಳೊಳ್ಳೆ ಅಡ್ವಾನ್ಸ್ಮೆಂಟ್ಸ್ ಆಗಿರೋದ್ರಿಂದ ಈ ಎಂಡೋವ್ಯಾಸ್ಕ್ಯುಲರ್ ಪ್ರೊಸೀಜರ್ಸ್ ತುಂಬಾ ಹೆಲ್ಪ್ ಮಾಡಿದೆ ರೋಗಿಗಳಿಗೆ. ಬಟ್ ಎಷ್ಟೇ ಮಾಡಿದ್ರೂ ಒಂದೊಂದ್ಸತಿ ನಮಗೆ ಗೊತ್ತಿರೋ ಹಾಗೆ ಕಾಯಿಲೆಗಳು ಒಂದೊಂದ್ಸತಿ ನಮಗಿನ್ನ ವೇಗದಲ್ಲಿ ಮುಂದುವರಿಯುತ್ತೆ. ಆಮೇಲೆ ಕಾಲಿಗೆ ಅಥವಾ ಅವ್ರ ಜೀವಕ್ಕೆ ತೊಂದರೆ ಕೊಡುವಂಥ ಒಂದು ಸಿಚುವೇಶನ್ಗೂ ಕೂಡ ಹೋಗ್ಬೋದು. ಹಾಗಾಗಿ ಜನಗಳಲ್ಲಿ ಒಂದು ಅವೇರ್ನೆಸ್ ಬರಲೇಬೇಕು. ಈಗ ರಕ್ತನಾಳದ ಕಾಯಿಲೆ ಇದೆ, ಈ ರಕ್ತನಾಳ ಕಾಯಿಲೆಗಳಿಗೆ ಈ ರೀತಿಯಾದಂಥ ಒಂದು ಲಕ್ಷಣಗಳಿರುತ್ತೆ. ಇದನ್ನು ನಾವು ತಕ್ಷಣಕ್ಕೆ ತೋರಿಸ್ಕೋಬೇಕು, ಡಯಾಗ್ನೋಸ್ ಮಾಡಿಸ್ಕೋಬೇಕು. ಆಮೇಲೆ ಅದಕ್ಕೆ ಬೇಕಾದಂಥ ಒಂದು ಟ್ರೀಟ್ಮೆಂಟ್ ತೊಗೊಂಡು ನಾರ್ಮಲೈಸ್ ಆದಮೇಲೆ ಅದನ್ನು ಮತ್ತೆ ಫಾಲೋ ಅಪ್ ಇಟ್ಕೊಂಡು ಮತ್ತೆ ಮುಂದೆ ಏನು ತೊಂದರೆ ಆಗದೇ ಇರೋ ರೀತಿಯಲ್ಲಿ ಡಾಕ್ಟ್ರ್ ಜೊತೆ ಆವಾಗವಾಗ ತೋರಿಸ್ಕೋಬೇಕು. ಕೆಲವು ಮೆಡಿಕೇಷನ್ಸ್ ಅಂತೂ ಇದ್ದೇ ಇರುತ್ತೆ, ಲೈಫ್ ಲಾಂಗ್ ತೊಗೊಳ್ಳುವಂಥ ಮೆಡಿಕೇಷನ್ಸ್. ನಾವು ಹೆಚ್ಚು ಉಪಯೋಗಿಸೋದು ಅಂತಂದರೆ ಫಸ್ಟ್ ಒನ್ನು ಆಸ್ಪಿರಿನ್ ಮಾತ್ರೆಗಳು. ಅದನ್ನು ನಾವು ಲೈಫ್ ಲಾಂಗ್ ಸುಮಾರು ಜನ ಕೊಡ್ತೀವಿ. ಅದು ಆ್ಯಂಟಿ ಪ್ಲೇಟ್ಲೆಟ್ ಮೆಡಿಸಿನ್ ಅಂತ ಕರಿತೀವಿ ನಾವು. ಅಂದರೆ ರಕ್ತ ಒಳಗಡೆ ಥಿನ್ನಾಗಿ ಇರುತ್ತೆ ಆ ಮಾತ್ರೆ ಕೊಟ್ಟಾಗ. ಸೊ ಬ್ಲಡ್ ಥಿನ್ನಿಂಗ್ ಡ್ರಗ್ಸ್ ಅಂತ. ಸೊ ಈ ರೀತಿಯಾದಂಥ ಒಂದು ಮೆಡಿಸಿನ್ಸ್ನ ನಾವು ಲೈಫ್ ಲಾಂಗ್ ಕೊಡ್ತೀವಿ. ಇದಕ್ಕೆ ಮೇಲೆ ನಾವು ಆ್ಯಂಟಿ ಕೋಯಾಗ್ಯುಲೆಂಟ್ಸ್ ಅಂತ ಕೂಡ ಕೆಲವು ಮಾತ್ರೆಗಳನ್ನ ಕೊಡ್ತೀವಿ. ಅದು ಇನ್ನೂ ಹೆಚ್ಚು ರಕ್ತನ ಥಿನ್ನಾಗಿರೋ ಹಾಗೆ ನೋಡ್ಕೊಳ್ಳುತ್ತೆ. ಅದಕ್ಕೆ ಮೇಲೆ ನಾವು ನಾನು ಆವಾಗಲೇ ಹೇಳ್ದಂಗೆ ರಕ್ತನಾಳದ ಒಳಗಡೆ ಕೆಲವು ಪದರವಾಗಿ ಫ್ಯಾಟಿ ಅಕ್ಯುಮುಲೇಷನ್ ಆಗುತ್ತೆ, ಫ್ಯಾಟ್. ಅದನ್ನು ಕೂಡ ನಾವು ಸ್ವಲ್ಪ ಕಂಟ್ರೋಲ್ ಮಾಡ್ಬೋದು ಕೆಲವು ಮೆಡಿಸಿನ್ಸಿಂದ. ಸ್ಟ್ಯಾಟಿನ್ಸ್ ಅಂತ ಆ ಮೆಡಿಸಿನ್ಸ್ನ ಕೂಡ ನಾವು ಕೆಲವರಿಗೆ ಜೀವನ ಪೂರ್ತಿ ತೊಗೊಳ್ಬೇಕು ಅಂತ ಹೇಳ್ತೀವಿ. ಇದಕ್ಕೆ ಮೇಲೆ ನಾವು ಮಾಡಬೇಕಾದಂಥ ಯಾವುದೇ ರೋಗಿಗೆ ನಾವು ಹೇಳಬೇಕಾದಂಥ ಒಂದು ವಿಷಯ ಅಂತಂದರೆ ಲೈಫ್ ಸ್ಟೈಲ್ ಮಾಡಿಫಿಕೇಷನ್ಸ್. ಈ ಲೈಫ್ ಸ್ಟೈಲ್ ಮಾಡಿಫಿಕೇಷನ್ಸ್ ಅಂದ್ರೇನು? ಮಿತವಾಗಿ ಆಹಾರ ಸೇವನೆ ಮಾಡುವಂಥದ್ದು, ಆದಷ್ಟು ವೆಜಿಟೇರಿಯನ್ ಊಟ ಮಾಡುವಂಥದ್ದು, ಆಮೇಲಿಂದ ಕೊಬ್ಬಿನ ಅಂಶ ಇರುವಂಥದ್ದು, ಆಯಿಲಿ ಫುಡ್ಡು, ಇಂಥವನ್ನೆಲ್ಲ ಅವಾಯ್ಡ್ ಮಾಡುವಂಥದ್ದು. ಮತ್ತು ರೆಗ್ಯುಲರ್ ವಾಕಿಂಗ್ ಎಕ್ಸಸೈಸಸ್ ತುಂಬಾ ಇಂಪಾರ್ಟೆಂಟು. ನಮ್ಮ ಒಂದು ದೇಹದ ತೂಕವನ್ನು ಹತೋಟಿಗೆ ಇಟ್ಕೊಳ್ಳುವಂಥದ್ದು, ಸ್ಟ್ಯಾಮಿನಾ, ಆಮೇಲಿಂದ ಅಬ್ನಾರ್ಮಲ್ ವೆಯ್ಟ್ ಗೇನ್ ಇವಕ್ಕೆಲ್ಲ ಹೋಗಬಾರ್ದು. ಮತ್ತು ಸೆಡೆಂಟ್ರಿ ಲೈಫ್ ಸ್ಟೈಲ್. ಸೆಡೆಂಟ್ರಿ ಅಂದರೆ ಯಾವಾಗಲೂ ಕೂತ್ಕೊಂಡೇ ಕೆಲಸ ಮಾಡ್ತಿರ್ತಾನೆ, ಓಡಾಟವೇ ಇಲ್ಲ. ಇದೆಲ್ಲ ನಾವು ತಪ್ಪಿಸ್ಬೇಕು. ಓಡಾಟ ಇರಬೇಕು. ಮುಂಚೆ ನಾವೆಲ್ಲ ಎಷ್ಟೋ ವರ್ಷಗಳ ಕೆಳಗಡೆ ನಡ್ಕೊಂಡೇ ಹೋಗ್ತಿದ್ವಿ ಎಲ್ಲ ಕಡೆ. ಹಂಗೂ ಹಿಂಗೂ ಉಪಯೋಗಿಸ್ಬೇಕು ಗಾಡಿ ಅಂದರೆ ಸೈಕಲಲ್ಲಿ ಹೋಗ್ತಾ ಇದ್ವಿ. ಆ ರೀತಿಯಾದಂಥ ಅಭ್ಯಾಸ ತುಂಬ ಒಳ್ಳೆಯದು.
ಈಗ ಎಲ್ಲಿಗಾದ್ರೂ ಒಂದು ಸ್ಕೂಟ್ರು ಅಥವಾ ಒಂದು ಕಾರ್ ಇಟ್ಕೊಂಡ್ಬಿಡೋದು, ಅದರಿಂದ ನಾವು ತುಂಬ ಕಾಯಿಲೆಗಳನ್ನ ಒಂಥರ ಇನ್ವೈಟ್ ಮಾಡ್ತಾ ಇದ್ದೀವಿ ಅಂತ ನಂಗೆ ಅನಿಸ್ತಾ ಇದೆ. ಹಾಗಾಗಿ ಲೈಫ್ ಸ್ಟೈಲ್ ಮಾಡಿಫಿಕೇಷನ್ ಕೂಡ ನಮ್ಮ ಮೆಜಾರಿಟಿ ಆಫ್ ದ ಕಾಯಿಲೆಗಳಿಗೆ ಅದು ಹೆಲ್ಪ್ ಆಗುತ್ತೆ, ತುಂಬ ಒಳ್ಳೆಯದು. ಈಗ ಆಪ್ರೇಷನ್ಸ್ ಅಂದರೆ ಸರ್ಜರೀಸ್ ಏನು ಮಾಡ್ತೀವಿ ನಾವು ರಕ್ತನಾಳದ ಒಂದು ಬ್ಲಾಕ್ಸ್ ಇರುವಾಗ ಅಥವಾ ರಕ್ತನಾಳದ ಕಾಯಿಲೆ ಇರುವಾಗ ಅಂತಂದರೆ, ನಾನು ಹೇಳಿದೆ ಕೃತಕ ರಕ್ತನಾಳಗಳು ತುಂಬಾ ನಮ್ಮ ಇತ್ತೀಚೆಗೆ ದೇಶದಲ್ಲಿ ಅವೈಲಬಲ್ ಇದೆ. ಅದರಲ್ಲಿ ನಾವು PTFE ಗ್ರಾಫ್ಟ್ಸ್ ಅಂತ ಹೇಳ್ತೀವಿ, ಅಂದರೆ ಪಾಲಿಟೆಟ್ರಾಫ್ಲೋರೋ ಇಥಿಲೀನ್ ಅಂತ. ಸೊ ಆ ಗ್ರಾಫ್ಟ್ಸ್ನ ಯೂಸ್ ಮಾಡ್ಕೊಂಡು ನಮ್ಗೆ ಬೇಕಾದಂಥ ಒಂದು ಸೈಜಲ್ಲಿ ಸಿಗುತ್ತೆ. ಅದರ ಡಯಾಮೀಟ್ರ್ ಇರ್ಬೋದು ಅಥವಾ ಲೆಂತ್ ಇರ್ಬೋದು. ನಮಗೆ ಆ ಬ್ಲಾಕ್ಸ್ ಪ್ರಕಾರ ಎಷ್ಟು ಉದ್ದ ಬೇಕೋ ಅಷ್ಟು ಉದ್ದದ ನಾವು ಗ್ರಾಫ್ಟ್ಸ್ನ ತೊಗೋತೀವಿ. ಸೊ ಒಂದು ಪರ್ಟಿಕ್ಯುಲರ್ ಸೆಗ್ಮೆಂಟಲ್ಲಿ ಬ್ಲಾಕ್ ಆಗಿದೆ ಅಂತಂದರೆ ಅದರ ಒಂದು ಪ್ರಾಕ್ಸಿಮಲ್ ಪೋರ್ಷನ್ಗೆ ನಾವು ಈ ಕೃತಕ ರಕ್ತನಾಳನ ಜೋಡಿಸ್ತೀವಿ. ಪಕ್ಕದಲ್ಲೇ ತೊಗೊಂಡು ಬಂದು ಅದನ್ನು ಬ್ಲಾಕ್ ಆಗಿರೋಂಥ ಮುಂದೆ ನಾರ್ಮಲ್ ಆಗಿರೋಂಥ ರಕ್ತನಾಳಕ್ಕೆ ತಿರ್ಗಾ ಜೋಡಣೆ ಮಾಡ್ತೀವಿ. ಇದರಿಂದ ಆ ಒಂದು ರಕ್ತನಾಳದಲ್ಲಿ ರಕ್ತ ಪಾಸ್ ಆಗಿಬಿಟ್ಟು ನಾವು ಹಳೇದು ಏನು ಬ್ಲಾಕ್ ಆಗಿರುವಂಥ ರಕ್ತನಾಳ ಅದನ್ನು ಮುಟ್ಟಕ್ಕೆ ಹೋಗಲ್ಲ, ಅದ್ರ ಪಾಡ್ಗಾದಿರುತ್ತೆ. ಅದರಲ್ಲಿ ಹೋಗ್ತಾ ಇರತಕ್ಕಂಥ ಎಷ್ಟೊಂದು ಅಲ್ಪ ಸ್ವಲ್ಪ ರಕ್ತದ ಪ್ರಮಾಣ ಅದು ಕಂಟಿನ್ಯೂ ಆಗುತ್ತೆ. ಜೊತೆಯಲ್ಲಿ ಈ ಒಂದು ಮೇಯ್ನ್ ರಕ್ತನಾಳ ಥರ ಕೆಲಸ ಮಾಡುತ್ತೆ. ಸೊ ಈ ರೀತಿಯಾದಂಥ ಒಂದು ಆಪ್ರೇಷನ್ಗೆ ನಾವು ಬೈಪಾಸ್ ಆಪ್ರೇಷನ್ ಅಂತ ಕರಿತೀವಿ. ಇದನ್ನು ನಮ್ಮ ದೇಹದಲ್ಲಿ ಎಲ್ಲಿ ಬೇಕಾದ್ರೂ ಮಾಡ್ಬೋದು. ಹೊಟ್ಟೆನಲ್ಲಿ ಮಾಡ್ತೀವಿ, ಎದೆನಲ್ಲಿ ಅಥವಾ ಕೈನಲ್ಲಿ, ಕಾಲ್ನಲ್ಲಿ, ಎಷ್ಟು ಉದ್ದ ಬೇಕಾದರೂ ನಾವು ಬೈಪಾಸ್ ಆಪರೇಷನ್ಸ್ ಮಾಡ್ಬೋದು. ಸ್ಟ್ರೋಕ್ ಸರ್ಜರಿ ಹೇಗಿರುತ್ತದೆ? ರಕ್ತನಾಳ ಸಮಸ್ಯೆಗೆ ಕಾರಣಗಳೇನು? ಇದೇ ರೀತಿಯಾಗಿ ಈಗ ಸ್ಟ್ರೋಕ್ ಸರ್ಜರೀಸ್ ಅಂತ ನಾವು ಹೇಳ್ತೀವಿ. ಸ್ಟ್ರೋಕ್ ಅಂತಂದರೆ ಈಗ ಪ್ಯಾರಾಲಿಸಿಸ್ ಆಗುತ್ತೆ ಒಬ್ಬ ಮನುಷ್ಯನಿಗೆ. ಅದರಲ್ಲಿ ಇಲ್ಲಿ ಇರತಕ್ಕಂಥ ಒಂದು ರಕ್ತನಾಳದಲ್ಲಿ ರಕ್ತ ಹೆಪ್ಪುಗಟ್ಟಿ ಅದು ಸೀದಾ ಬ್ರೈನ್ಗೆ ಹೋಗ್ಬಿಟ್ಟು ಬ್ರೈನ್ ಒಳಗಡೆ ಬ್ಲಾಕ್ ಆದಾಗ ಸ್ಟ್ರೋಕ್ ಆಗುತ್ತೆ ಅನ್ನೋದು ನಮಗೆಲ್ಲ ಗೊತ್ತಿದೆ. ಸೊ ಇದು ಎಲ್ಲಿ ಉತ್ಪತ್ತಿ ಆಗುತ್ತೆ ರಕ್ತನಾಳ? ಈಗ ಕತ್ತಿನಲ್ಲಿರ್ತಕ್ಕಂಥ ಒಂದು ಕ್ಯಾರೋಟಿಡ್ ಆರ್ಟ್ರಿ ಅನ್ನೋ ಒಂದು ರಕ್ತನಾಳದಲ್ಲಿ ಉತ್ಪತ್ತಿ ಆಗುತ್ತೆ. ಸೊ ಅದನ್ನು ನಾವು ತಪ್ಪಿಸ್ಬೋದು. ಯಾವ ರೀತಿ ಅಂತಂದರೆ ಆ ರಕ್ತನಾಳದ ಒಳಗಡೆ ಕೆಲವು ಪ್ಲಾಕ್ಸ್ ಅಂತ ಡೆವಲಪ್ ಆಗಿರುತ್ತೆ. ಅದನ್ನು ಪ್ಲಾಕ್ ಅಂತ ಕರಿತೀವಿ. ಆ ಪ್ಲಾಕ್ಸ್ಗೆ ನಾವು ಅದನ್ನು ರಿಮೂವ್ ಮಾಡಿಬಿಟ್ಟು ಮತ್ತೆ ಅಲ್ಲಿ ಹೆಪ್ಪುಗಟ್ಟದೇ ಇರೋ ಥರ, ಅಲ್ಲಿ ರಕ್ತ ಹೆಪ್ಪುಗಟ್ಟದೇ ಇರೋ ಥರ ಮಾಡ್ತೀವಿ. ಇದನ್ನು ನಾವು ಕೆರೋಟಿಡ್ ಎಂಡಾರ್ಟ್ರೆಕ್ಟಮಿ ಅಂತ ಕರಿತೀವಿ. ಸೊ ಈ ರೀತಿಯಾದಂಥ ಒಂದು ಆಪ್ರೇಷನ್ಸ್ ಕೂಡ ತುಂಬ ಬೆನಿಫಿಷಿಯಲ್. ಯಾಕೆಂತಂದರೆ ಇದನ್ನು ನಾವು ಸ್ಟ್ರೋಕ್ ಆಗದೇ ಇರೋದಕ್ಕೆ ಮಾಡುವಂಥ ಒಂದು ಆಪ್ರೇಷನ್. ಸೊ ಅದು ಯಾರಿಗೆ ಸೂಚನೆ ಕೊಡುತ್ತೆ. ಈಗ ಕೆಲವು ಪೇಷಂಟ್ಸಲ್ಲಿ ಸ್ಟ್ರೋಕ್ ಆಗಬಹುದು ಅಂತ ಕೆಲವು ಲಕ್ಷಣಗಳು ನಾವು ಕಾಣಿಸ್ಕೊಳತ್ತೆ, ನೋಡ್ತೀವಿ. ಅದನ್ನು ನಾವು TIA ಅಂತ ಕರಿತೀವಿ, ಟ್ರಾನ್ಸಿಯಂಟ್ ಇಸ್ಕಿಮಿಕ್ ಅಟ್ಯಾಕ್ಸ್ ಅಂತ. ಈ ರೀತಿಯಾದಂಥ ಒಂದು ಪೇಷಂಟ್ಸ್ನ ನಾವು ಐಸೋಲೇಟ್ ಮಾಡಿ ಕತ್ತಿನಲ್ಲಿರ್ತಕ್ಕಂಥ ಒಂದು ರಕ್ತನಾಳನ ಸ್ಕ್ಯಾನ್ ಮಾಡಿ ಅದರಲ್ಲಿ ನಿಜವಾಗ್ಲೂ ಪ್ರಾಬ್ಲಮ್ ಇದೆ ಅಂತ ಅನಿಸಿದ್ರೆ ನಾವು ಸ್ಟ್ರೋಕ್ ಪ್ರಿವೆನ್ಷನ್ ಸರ್ಜರೀಸ್ ಅಂತ ಕೂಡ ಮಾಡ್ತೀವಿ. ಅದು ತುಂಬಾ ಬೆನಿಫಿಷಿಯಲ್. ಈ ಒಂದು ರಕ್ತನಾಳಗಳ ಸಮಸ್ಯೆಗೆ ಒಂದು ಕಾರಣಗಳಂತ ನಾವು ಕೇಳಿದ್ರೆ ಸುಮಾರು ಕಾರಣಗಳು ನಮ್ಮ ದೇಶದಲ್ಲಿ ನಾವು ನೋಡ್ತೀವಿ. ಮೊದಲನೇದಾಗಿರ್ತಕ್ಕಂಥದ್ದು ಅಂದರೆ ಡಯಾಬಿಟೀಸ್. ಸೊ ಸಕ್ಕರೆ ಕಾಯಿಲೆ ಇರುವಂಥವ್ರಿಗೆ ಈ ರಕ್ತನಾಳದ ಕಾಯಿಲೆ ತುಂಬ ಕಾಮನ್ ಆಗಿ ನಾವು ನೋಡ್ತೀವಿ. ಇದಕ್ಕೆ ಜೊತೆಗೆ ಹೈ ಬ್ಲಡ್ ಪ್ರೆಷರ್ ಇದ್ದರೆ ಅಥವಾ ಸ್ಮೋಕಿಂಗ್ ಹಿಸ್ಟ್ರಿ ಇದ್ದರೆ, ಆಮೇಲೆ ತುಂಬ ದಪ್ಪ ಇದ್ದು, ನಾನು ಆವಾಗಲೇ ಹೇಳ್ದಂಗೆ ಸೆಡೆಂಟ್ರಿ ಲೈಫ್ ಸ್ಟೈಲ್ ಇರತಕ್ಕಂಥ ಪೇಷಂಟ್ಸಲ್ಲಿ ರಕ್ತನಾಳದ ಒಂದು ಪ್ರಾಬ್ಲಮ್ ತುಂಬ ಜಾಸ್ತಿ. ಈಗ ಕಾಲಿನಲ್ಲಿ ಯಾವುದೋ ಒಂದು ರಕ್ತನಾಳ ಬ್ಲಾಕ್ ಆಗಿದೆ ಅಂದರೆ ಅವರು ನಡೆದಾಗ ಕಾಲು ನೋವು ಬರುತ್ತೆ. ಅದನ್ನು ಅವರು ನೆಗ್ಲೆಕ್ಟ್ ಮಾಡಿ ಹಾಗೇ ಮುಂದುವರ್ಸ್ಕೊಂಡು ಬಂದು ಅಂತಂದರೆ ಯಾವುದೋ ಒಂದು ಸ್ಟೇಜಲ್ಲಿ ರಕ್ತನಾಳ ಕಂಪ್ಲೀಟಾಗಿ ಬ್ಲಾಕ್ ಆಯಿತು ಅಂತಂದರೆ ಅಲ್ಲಿಂದ ಮುಂದಕ್ಕೆ ರಕ್ತವೇ ಹೋಗಲ್ಲ ಅನ್ನೋ ಸ್ಟೇಜ್ಗೆ ಹೋಗ್ತಾರೆ. ಆವಾಗ ಗ್ಯಾಂಗ್ರೀನ್ ಅನ್ನೋ ಒಂದು ಸ್ಟೇಜ್ಗೆ ತಲುಪ್ತಾರೆ. ಗ್ಯಾಂಗ್ರೀನ್ ಸ್ಟೇಜ್ಗೆ ಹೋದಾಗಂತೂ ನಾವು ಆ ಒಂದು ಕಾಲಿನ ಒಂದು ಭಾಗನ ನಾವು ತೆಗಿಲೇಬೇಕಾಗತ್ತೆ. ಅದು ಬೆರಳಾಗಿರ್ಬೋದು, ಇಡೀ ಪಾದ ಆಗಿರ್ಬೋದು, ಅಥವಾ ಮಂಡಿ ತನಕ ಅಥವಾ ಮಂಡಿಯಿಂದ ಮೇಲ್ಗಡೆ ಎಬೌನಿ ಆಂಪುಟೇಷನ್ ಅಂತ ನಾವೇನು ಹೇಳ್ತೀವಿ. ಆ ರೀತಿಯಾಗಿ ಯಾವುದೋ ಒಂದು ಲೆವೆಲಲ್ಲಿ ಅವರಿಗೆ ನಾವು ಕಾಲನ್ನ ತೆಗಿಬೇಕಾಗಂಥ ಸ್ಥಿತಿ ಬರುತ್ತೆ.